ಪುತ್ತೂರು ಸರ್ಕಾರಿ ವಸತಿ ನಿಲಯಗಳಲ್ಲಿರುವ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ 10ನೇ ತರಗತಿ ಹಾಗೂ ಪಿಯುಸಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಅವರ ಊರಿಗೆ ಕಳುಹಿಸುವುದು ಬೇಡ ಎಂದು ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಕಟ್ಟುನಿಟ್ಟಿನ ಸೂಚನೆಯನ್ನ ಇಲಾಖಾಧಿಕಾರಿಗಳಿಗೆ ನೀಡಿದ್ದಾರೆ. ಪುತ್ತೂರು ಮಿನಿ ವಿಧಾನಸೌಧದ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆರೋಗ್ಯ ಇಲಾಖಾ ವತಿಯಿಂದ ಆಯೋಜಿಸಲ್ಪಟ್ಟ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 10ನೇ ತರಗತಿ ಮತ್ತು ಪಿಯುಸಿ ತರಗತಿಗಳ ಪರೀಕ್ಷೆ ಇನ್ನಷ್ಟೇ ನಡೆಯಬೇಕಾಗಿದೆ. ಉತ್ತರ ಕರ್ನಾಟಕ ಭಾಗದ ಹೆಚ್ಚು ಮಕ್ಕಳು ವಸತಿ ನಿಲಯಗಳಲ್ಲಿದ್ದಾರೆ. ಅವರ ಪಾಲಕರು ಮಕ್ಕಳನ್ನು ಕರೆದೊಯ್ಯಲು ಒತ್ತಡ ತರುತ್ತಿದ್ದಾರೆ ಎಂದು ಅಧಿಕಾರಿ ಸಭೆಗೆ ಮಾಹಿತಿಯನ್ನ ನೀಡಿದರು. ಈ ಬಗ್ಗೆ ಉಪವಿಭಾಗಾಧಿಕಾರಿ ಅವರು ಯಾವುದೇ ಕಾರಣಕ್ಕೂ ಈ ಮಕ್ಕಳನ್ನು ಕಳುಹಿಸುವುದು ಬೇಡ, ಪರೀಕ್ಷೆ ಮುಗಿಯುವ ತನಕ ಅವರು ಇರಲಿ. ಉತ್ತರ ಕರ್ನಾಟಕ ಭಾಗಕ್ಕಿಂತ ದಕ್ಷಿಣ ಕನ್ನಡ ಜಿಲ್ಲೆಯೇ ಅವರಿಗೆ ಹೆಚ್ಚು ಸುರಕ್ಷಿತ ಎಂದು ಅವರು ತಿಳಿಸಿದರು. ಅಧಿಕಾರಿಗಳು ಕೊರೋನಾ ವಿಚಾರಕ್ಕೆ ಸಂಬಂಧಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಸುಳ್ಳು ವದಂತಿಗಳಿಗೆ ಕಿವಿಕೊಡಬೇಡಿ, ಸದಾ ಜಾಗೃತರಾಗಿರಿ, ಸತ್ಯ ವಿಚಾರಗಳನ್ನು ಹುಡುಕಿ ಎಲ್ಲರೂ ಒಗ್ಗಟ್ಟಾಗಿ ಕೊರೋನಾ ಸಮಸ್ಯೆಯನ್ನ ಎದುರಿಸೋಣ ಎಂದು ಅಧಿಕಾರಿ ವರ್ಗಕ್ಕೆ ಧೈರ್ಯ ತುಂಬಿದರು. ಪ್ರತಿ ಇಲಾಖಾ ಕಚೇರಿಯಲ್ಲೂ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ಹೇಳಿದರು. ಪುತ್ತೂರು ವಿಭಾಗದಲ್ಲಿರುವ ಕಟ್ಟಡ ಕಾರ್ಮಿಕರ ಬಗ್ಗೆ ಎಚ್ಚರ ವಹಿಸಬೇಕು. ಅವರು ಆದಷ್ಟು ಸ್ಥಳೀಯವಾಗಿ ಕೆಲಸ ಮಾಡಲು ಅವರ ಮನವೊಲಿಸಿ ದೂರದ ಭಾಗಗಳಲ್ಲಿರುವ ಕೆಲಸಗಳನ್ನು ತಾತ್ಕಾಲಿಕವಾಗಿ ಮುಂದೂಡುವಂತೆ ಅವರಿಗೆ ಮಾಹಿತಿ ನೀಡಬೇಕು ಎಂದು ಅವರು ಹೇಳಿದರು. ಸಭೆಯಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ರೈ ಅವರು ಕೊರೋನಾ ವಿಚಾರವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಯಾವುದೇ ಮಾಹಿತಿ ದೊರೆತರೂ ತಕ್ಷಣ ಇಲಾಖೆಗೆ ಮಾಹಿತಿಯನ್ನ ನೀಡಬೇಕು. ಇದರಿಂದ ಗೊಂದಲ ನಿರ್ಮಾಣವಾಗುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭ ಅಧಿಕಾರಿಗಳಾದ ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು, ಕಡಬ ತಹಶೀಲ್ದಾರ್ ಜಾನ್ ಪ್ರಕಾಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಆಶಾ ಪುತ್ತೂರಾಯ, ಸಿಡಿಪಿಒ ಶ್ರೀಲತಾ, ಡಾಕ್ಟರ್ ಪ್ರದೀಪ್, ಶಾಲಾ ಪರಿವೀಕ್ಷಣಾಧಿಕಾರಿ ಸುಂದರಗೌಡ, ನಗರಸಭಾ ಆರೋಗ್ಯ ನಿರೀಕ್ಷಕರಾದ ರಾಮಚಂದ್ರ, ಶ್ವೇತಾ ಕಿರಣ್ ಮತ್ತಿತರರು ಭಾಗವಹಿಸಿದ್ರು. ಆದಷ್ಟು ಸ್ಯಾನಿಟೈಸರ್ಸ್ ಅಥವಾ ಕೈ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನಿರ್ವಾಹಕರು ಅತ್ಯಂತ ಸೆನ್ಸಿಟಿವ್ ಆಗಿರ್ತಾರೆ. ಅವರು ಜನರ ನಡುವೆ ಓಡಾಡ್ತಾರೆ, ಟಿಕೆಟ್ ಕಲೆಕ್ಷನ್ ಮಾಡ್ತಾರೆ. ಅವರಿಗೆ ಮಾಸ್ಕ್ ಧರಿಸೋಕ್ಕೆ ಹೇಳಿದ್ದೀರಾ? ವೆರಿ ಗುಡ್. ಸ್ಯಾನಿಟೈಸರ್ ಅಥವಾ ಒಂದು ಕೈ ತೊಳೆಯೋ ಸೋಪಿಂದ ಆದಷ್ಟು ಕೈ ತೊಳಿತಾ ಇರಲಿಕ್ಕೆ ಹೇಳಿ. ಇಲ್ಲ ಒಂದು ಸುಲಭವಾಗಿ ಸ್ಯಾನಿಟೈಸರ್ನ ರೆಡಿ ಮಾಡ್ಬೋದು. ಯಾವುದು ನಮ್ಮ ಆಫ್ಟರ್ ಶೇವಿಂಗ್ ಲೋಷನ್ ಅಂತ ಏನು ಬರುತ್ತೆ, 100% 90% ಆಲ್ಕೋಹಾಲ್ ಇರುತ್ತೆ, ಅದನ್ನ 75 to 80% ಡೈಲ್ಯೂಟ್ ಮಾಡಿ ಅದನ್ನು ಯೂಸ್ ಮಾಡೋದು. ಕೊಡ್ತಾ ಇದ್ದಾರೆ ನನ್ನ 75% ಡೈಲ್ಯೂಟ್ ಮಾಡಿ ನೀರು ಹಾಕಿ ಅದನ್ನು ನಾವು ಸ್ಯಾನಿಟೈಸರ್ ಥರ ಯೂಸ್ ಮಾಡ್ಬೋದು. 4 ಡ್ರಾಪ್ ಹಾಕಿಬಿಟ್ಟು ಉಜ್ಜಿಕೊಂಡ್ರೆ ಸ್ಯಾನಿಟೈಸೇಷನ್ ಈಸ್ ಡನ್. ಮತ್ತು ಆರೋಗ್ಯವಂತ ವ್ಯಕ್ತಿ ಮಾಸ್ಕ್ ಹಾಕಬೇಕಾಗಿಲ್ಲ. ಸಿಂಪ್ಟಮ್ಸ್ ಇದ್ದರೆ ಕೆಮ್ಮು, ಶೀತ ಅಥವಾ ಜ್ವರದ ಸಿಂಪ್ಟಮ್ಸ್ ಇದ್ದರೆ ಮಾಸ್ಕ್ ಹಾಕೋದು ಉತ್ತಮ.